अस्सलाम वालेकुम रहमतुल्लाहि व बरकातहू। मेरा नाम पुष्कर शाहीन है। मैं उर्दू स्कूल की इंचार्ज HM बात कर रही हूँ। हमारे स्कूल में संते मेला रखे थे। संते मेला रखने का मकसद क्या था तो एक बच्चों की एक स्किल डेवलप होना करके हमें वो मकसद से रखे थे। अल्हम्दुलिल्लाह कल के मेले में हमारे बच्चे बहुत खुश हुए और उनको एक मवाद हासिल हुआ कि एक प्रॉफिट क्या और लॉस क्या, फ़ायदा क्या, नुकसान क्या, और उनको फ़ीसद हम कितना डाले थे, हमें मवाद कितना अमाउंट डाले थे और हमने कितना इसमें फ़ीसद हमने फ़ायदा हुआ, उनको हिसाब किताब लेगा और नुकसान के बारे में उन्हें जानकारी कुछ हासिल करे तो हमें बहुत खुशी हुई। इसलिए हमें वो मेला रखे थे। ನನ್ನ ಹೆಸರು ಕೆ ಹೇಮಲತಾ ಅಂತ ಸಹ ಶಿಕ್ಷಕರಾಗಿ ಸರ್ಕಾರಿ ಉರ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಳೂರಿನಲ್ಲಿ ಸಹ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕೆಲಸವನ್ನು ಮಾಡ್ತಿದ್ದು 15 ವರ್ಷ ಆಗ್ತಾಯಿದೆ. ಇಲ್ಲಿ ನಾವು ನಿನ್ನೆ ಸಂತೆ ಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ವಿ. ಅದರಲ್ಲಿ ಮಕ್ಕಳೆಲ್ಲನೂ ಕೂಡ ಉತ್ಸಾಹದಿಂದ ಆ ಸಂತೆ ಮೇಳದಲ್ಲಿ ಭಾಗವಹಿಸಿದರು. ಎಲ್ಲ ರೀತಿಯ ತರಕಾರಿಗಳನ್ನು ಮತ್ತು ಹಣ್ಣು ತರಕಾರಿ ಮತ್ತು ತಿಂಡಿ ತಿನಿಸುಗಳನ್ನು ಪಾನೀಯಗಳನ್ನು ಇದೆಲ್ಲ ಮಾಡಿದರು. ಅಂದರೆ ಇದರಿಂದ ಏನಪ್ಪ ಮಕ್ಕಳಲ್ಲಿ ಅಂತಂದರೆ ಮಕ್ಕಳಲ್ಲಿರ್ತಕ್ಕಂಥ ಒಂದು ವ್ಯಾವಹಾರಿಕ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಶಾಲೆಗಳಲ್ಲಿ ಒಳ್ಳೆಯದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನು ಮಾಡಿದ್ವಿ. ಇದಕ್ಕೆ ನೋಡೋದಕ್ಕೂ ಕೂಡ ಹಲವಾರು ಪೋಷಕರು ಕೂಡ ಬಂದು ಅವರು ಕೂಡ ಬೇಕಾದಂತಹ ಸಾಮಗ್ರಿಗಳನ್ನು ಕೊಂಡ್ಕೊಂಡು ಹೋದರು. ನಮ್ಮ ಸಹ ಶಿಕ್ಷಕರುಗಳು ಕೂಡ ಎಲ್ಲ ಸಾಮಗ್ರಿಗಳನ್ನು ಕೂಡ ಕೊಂಡ್ಕೊಂಡು ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಇದು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಇಲ್ಲಿ ಈ ಸಂತೆ ಮೇಳವನ್ನು ಈ ವರ್ಷನೇ ಮೊದಲು ಮಾಡಿದ್ದು. ಪ್ರತಿ ವರ್ಷವೂ ಮಾಡಬೇಕು ಅಂತ ಇದೆ, ಆದರೆ ಅಂಥ ಸಹಕಾರ ಆಗಲಿ ಯಾರಿಂದನೂ ನಮಗೆ ದೊರೆತಿರಲಿಲ್ಲ. ಈ ಸತಿ ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಉತ್ಸುಕರಾಗಿ ಎಲ್ಲ ಸಹಕಾರದಿಂದ ಈ ವರ್ಷ ಮಾಡಿದ್ದೀವಿ. मेरा नाम शाहिना है। मैं हफ्ता जमात की तालिब इल्म हूँ। मेरे स्कूल का नाम GUM-HPS मल्लूर है। हमारे स्कूल में कल संते मेला रखा गया था। इससे हमें बहुत सारी बातें मालूम पड़ी और हमें हिसाब किताब भी करना आया। इसमें मैंने पानी पूरी का ठेला लगाया था और इसमें मेरे बहुत सारे फ्रेंडों में भी हिस्सा लिया था। इससे हमें मालूम पड़ता है कि फ़ायदा और नुकसान के बारे में इससे हमें मालूम पड़ता है। अस्सलाम वालेकुम वरहमतुल्लाहि वबरकातुहू। मेरा नाम मुज़म्मिल पाशा है। हमारे स्कूल का नाम GUM-HPS मल्लूर है। ನನ್ನ ಹೆಸರು ಕೆ ಹೇಮಲತಾ ಅಂತ ಸಹ ಶಿಕ್ಷಕರಾಗಿ ಸರ್ಕಾರಿ ಉರ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಳೂರಿನಲ್ಲಿ ಸಹ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕೆಲಸವನ್ನು ಮಾಡ್ತಿದ್ದು 15 ವರ್ಷ ಆಗ್ತಾಯಿದೆ. ಇಲ್ಲಿ ನಾವು ನಿನ್ನೆ ಸಂತೆ ಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ವಿ. ಅದರಲ್ಲಿ ಮಕ್ಕಳೆಲ್ಲನೂ ಕೂಡ ಉತ್ಸಾಹದಿಂದ ಆ ಸಂತೆ ಮೇಳದಲ್ಲಿ ಭಾಗವಹಿಸಿದರು. ಎಲ್ಲ ರೀತಿಯ ತರಕಾರಿಗಳನ್ನು ಮತ್ತು ಹಣ್ಣು ತರಕಾರಿ ಮತ್ತು ತಿಂಡಿ ತಿನಿಸುಗಳನ್ನು ಪಾನೀಯಗಳನ್ನು ಇದೆಲ್ಲ ಮಾಡಿದರು. ಅಂದರೆ ಇದರಿಂದ ಏನಪ್ಪ ಮಕ್ಕಳಲ್ಲಿ ಅಂತಂದರೆ ಮಕ್ಕಳಲ್ಲಿರ್ತಕ್ಕಂಥ ಒಂದು ವ್ಯಾವಹಾರಿಕ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಶಾಲೆಗಳಲ್ಲಿ ಒಳ್ಳೆಯದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನು ಮಾಡಿದ್ವಿ. ಇದಕ್ಕೆ ನೋಡೋದಕ್ಕೂ ಕೂಡ ಹಲವಾರು ಪೋಷಕರು ಕೂಡ ಬಂದು ಅವರು ಕೂಡ ಬೇಕಾದಂತಹ ಸಾಮಗ್ರಿಗಳನ್ನು ಕೊಂಡ್ಕೊಂಡು ಹೋದರು. ನಮ್ಮ ಸಹ ಶಿಕ್ಷಕರುಗಳು ಕೂಡ ಎಲ್ಲ ಸಾಮಗ್ರಿಗಳನ್ನು ಕೂಡ ಕೊಂಡ್ಕೊಂಡು ಮಕ್ಕಳಿಗೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಇದು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಇಲ್ಲಿ ಈ ಸಂತೆ ಮೇಳವನ್ನು ಈ ವರ್ಷನೇ ಮೊದಲು ಮಾಡಿದ್ದು. ಪ್ರತಿ ವರ್ಷವೂ ಮಾಡಬೇಕು ಅಂತ ಇದೆ, ಆದರೆ ಅಂಥ ಸಹಕಾರ ಆಗಲಿ ಯಾರಿಂದನೂ ನಮಗೆ ದೊರೆತಿರಲಿಲ್ಲ. ಈ ಸತಿ ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಉತ್ಸುಕರಾಗಿ ಎಲ್ಲ ಸಹಕಾರದಿಂದ ಈ ವರ್ಷ ಮಾಡಿದ್ದೀವಿ.